ಸುರತ್ಕಲ್ನ ತಾವರಕೆರೆ ಎಂಬಲ್ಲಿ ಜನರ ಸಂಪರ್ಕ ಸೇತುವೆಯನ್ನ ಕೆಡವಿ ಹಾಕಿದ್ದು, ಇದರಿಂದಾಗಿ ಸ್ಥಳೀಯರಿಗೆ ತುಂಬಾ ತೊಂದರೆಯಾಗಿತ್ತು. ಈ ಬಗ್ಗೆ ವಿ4 ನ್ಯೂಸ್ ಸಮಗ್ರ ವರದಿಯನ್ನ ಕೂಡ ಬಿತ್ತರಿಸಿತ್ತು ಹಾಗೂ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿಯವರ ಗಮನಕ್ಕೂ ತರಲಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕರು, ಅಲ್ಲಿರುವಂತಹ ಬ್ರಿಡ್ಜ್ ತುಂಬಾ ಹಳೆಯದಾಗಿದ್ದು ಬೀಳುವ ಸ್ಥಿತಿಯಲ್ಲಿದ್ದ ಕಾರಣ ಅದನ್ನ ಕೆಡವಲಾಗಿತ್ತು. ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕೂಡ ನನಗೆ ನೀಡಿದ್ರು. ಈಗಾಗಲೇ ಟೆಂಡರ್ ಕರೆಯಲಾಗಿದ್ದು ಶೀಘ್ರದಲ್ಲೇ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಲಾಗುವುದೆಂದು ಹೇಳಿದರು. ತಾವರೆಕೊಳದಲ್ಲಿ ಇರುವಂಥ ನಾಗರಿಕ ಬಂಧುಗಳೇನಿದ್ರು ನನ್ನ ಆಫೀಸಿಗೆ ಬಂದಿದ್ರು. ಇವತ್ತು ಮೊನ್ನೆ ನೀವು ನಿಮ್ಮ ಟಿವಿಯಲ್ಲಿ ಬಂದಂಥ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಕೆಲವು ಬ್ರಿಡ್ಜ್ಗಳ ಅಲ್ಲಿ ಉಂಟು. ಆ ಏರಿಯಾದಲ್ಲಿ ಬ್ರಿಡ್ಜ್ ಎಲ್ಲ ಕೊಲ್ಯಾಪ್ಸ್ ಆಗಿದೆ. ತುಂಬ ಎಷ್ಟೋ ವರ್ಷಗಳ ಹಳೆಯ ಬ್ರಿಡ್ಜ್ಗಳು ಎಲ್ಲ ಕೊಲ್ಯಾಪ್ಸ್ ಆಗಿದೆ. ಅದಕ್ಕಾಗಿ ನಾವು ಲಾಸ್ಟ್ ಟೈಮ್ 14 ಫೈನಾನ್ಸಲ್ಲಿ ಅಲ್ಲಿ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೆವು. ಇಲ್ಲಿ ಬ್ರಿಡ್ಜ್ಗಳನ್ನು ಫಸ್ಟಾಗಿ ನೀವು ಬ್ರಿಡ್ಜ್ಗಳ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಕಾರ್ಪೊರೇಷನಲ್ಲಿ ಹೇಳಿ ಎಲ್ಲ ಬೇರೆ ಬೇರೆ ಸಣ್ಣ ಸಣ್ಣ ಕೆಲಸಗಳನ್ನು ಬಿಟ್ಟು ಎಲ್ಲ ಫಂಡ್ಸನ್ನು ಇಲ್ಲಿಗೆ ಹಾಕಿ ಆ ಬ್ರಿಡ್ಜನ್ನು ಸರಿ ಮಾಡಿ ಕೊಡಬೇಕು ಅನ್ನೋಂಥ ಮಾತನೇ ಇದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಕಮಿಷನರು ಮತ್ತು ಕಾರ್ಪೊರೇಷನ್ನ ಮೇಯರು ಎಲ್ಲ ಸೇರಿ ಟೆಂಡರನ್ನು ಕರೆದಿದ್ದು. ಅದಕ್ಕೆ ಫಂಡ್ಸನ್ನು ಅಲಾಟ್ ಮಾಡಿ ಟೆಂಡರನ್ನು ಕರೆದಿದ್ರು ಆ ಬ್ರಿಡ್ಜಿನ ಕೆಲಸಕ್ಕಾಗಿ. ಬ್ರಿಡ್ಜು ಬೀಳುವ ಸ್ಥಿತಿಯಲ್ಲಿತ್ತು ಅನ್ನೋ ಕಾರಣಕ್ಕಾಗಿ ಅಲ್ಲಿನ ಅಧಿಕಾರಿಗಳು ಅದನ್ನು ತೆರವುಗೊಳಿಸಿದ್ದಾರೆ. ಅದರೊಂದಿಗೆ ಬ್ರಿಡ್ಜ್ ಕಟ್ಟುವಂಥ ಕೆಲಸ ಶುರು ಆಗಬೇಕಿತ್ತು. ನಡುವೆಲ್ಲಿ ಟೆಕ್ನಿಕಲಿ ಏನಾಯಿತು ಅಂತ ಹೇಳಿದರೆ, ಅಲ್ಲಿರುವಂಥ ಯಾರೆಲ್ಲ ಕಾಂಟ್ರಾಕ್ಟರ್ಸ್ ಅದನ್ನು ಅದಕ್ಕೆ ಇದು ಮಾಡಿದ್ದಾರೆ, ಕಾಂಟ್ರಾಕ್ಟರ್ಸ್ ಕಾಂಪಿಟ್ ಮಾಡಿದ್ದಾರೆ ಟೆಂಡರಲ್ಲಿ 25-30% ಬಿಲೋ ಹಾಕಿರ್ತಾರೆ. 25-30% ಬಿಲೋ ಹಾಕಿದ ವರ್ಕಿನಲ್ಲಿ ಯಾರಾದರೂ ಮಾಡಿದರೆ ಖಂಡಿತ ಅದು ಒಳ್ಳೆ ಗುಣಮಟ್ಟದ ವರ್ಕ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ 1 ಲಕ್ಷದ ವರ್ಕನ್ನು ನಾನು 60,000ಕ್ಕೆ ಮಾಡ್ತೇನೆ ಅಂತ ಹೇಳಿದರೆ ಆ ವರ್ಕಿನ ಗುಣಮಟ್ಟ ಖಾಲಿ 60,000 ಇರ್ತದೆ. 1 ಲಕ್ಷದ ವರ್ಕನ್ನು 60,000 ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಮಿಷನರು ದಕ್ಷ ಅಧಿಕಾರಿ ಇಮಿಡಿಯೇಟಾಗಿ ಈ ರೀತಿಯ ಕೆಲಸಗಳನ್ನು ಆಗಲಿಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಗಮನಕ್ಕೆ ಸಹ ತಂದಿದ್ದಾರೆ. ಈಗ ಪುನಃ ಟೆಂಡರ್ ಕಾಲ್ ಮಾಡಿದ್ದಾರೆ. ಸೆಪ್ಟೆಂಬರ್ ಇವತ್ತು ಬಂದವರ ಸಹ ಹೇಳಿದ್ದೇನೆ, ಸೆಪ್ಟೆಂಬರ್ 2ನೇ ತಾರೀಕಿಗೆ ಲಾಸ್ಟ್ ಡೇಟ್ ಉಂಟು. ಅದರ ಮೇಲೆ ಟೆಂಡರ್ ಓಪನ್ ಆಗಿ ಇಮಿಡಿಯೇಟಾಗಿ ವರ್ಕ್ ಆರ್ಡ್ರನ್ನ ಕೊಟ್ಟು ಆ ಬ್ರಿಡ್ಜನ್ನು, ಅಂದರೆ ಬ್ರಿಡ್ಜು ಅದೇ ಶಿಥಿಲ ಅವಸ್ಥೆ ಒಂದು ವೇಳೆ ಇದ್ದರೆ, ಯಾರಾದರೂ ಬೈಕಿನವರ ರಿಕ್ಷಾದವರ ಮಕ್ಕಳ ಆಚೆ ಈಚೆ ಹೋಗೋ ಎಲ್ಲಾದರೂ ಕೊಲ್ಯಾಪ್ಸ್ ಆಗಿದ್ದರೆ ಅದು ರಾತ್ರಿ ಎಲ್ಲ ಬರುವಾಗ ಗೊತ್ತಾಗದಿದೆ, ಜೀವಹಾನಿ ಆಗುವಂಥ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ನಾನು ಆ ಬ್ರಿಡ್ಜನ್ನು ತೆರವುಗೊಳಿಸಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಸಹ ಕಾರ್ಪೊರೇಷನ್ ಕಮಿಷನರ್ ಅವರು ನನಗೆ ಕೊಟ್ಟಿರ್ತಾರೆ.